ರೋಟರಿ ಕ್ಲಬ್ ಪಡುಬಿದ್ರಿ ಇದರ 25ನೇ ವರ್ಷದ 25-26ರ ಸಾಲಿನ ನೂತನ ಅಧ್ಯಕ್ಷ ಹಾಗೂ ತಂಡದ ಪದಗ್ರಹಣ ಸಮಾರಂಭ ಕಾರ್ಯಕ್ರಮವು ದಿನಾಂಕ 19ರ ಶನಿವಾರದಂದು ಪಡುಬಿದ್ರಿಯ ಸುಜಾತ ಆಡಿಟೋರಿಯಂನಲ್ಲಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ನೂತನ ಅಧ್ಯಕ್ಷ ಸುನಿಲ್ ಕುಮಾರ್ ಅವರು ವಹಿಸಿದ್ರು. ರೋಟರಿ ಕ್ಲಬ್ ಪಡುಬಿದ್ರಿ ಇದರ 25ನೇ ವರ್ಷದ ಲಾಂಛನ ಅನಾವರಣ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪದ ಪ್ರಧಾನಾಧಿಕಾರಿಯಾಗಿದ್ದ ರೋಟೇರಿಯನ್ ಎಂಜೆಡಿ ಪಿಡಿಜೆ ಅಭಿನಂದನೀಯ ಶೆಟ್ಟಿ ಪದ ಪ್ರದಾನವನ್ನ ನಡೆಸಿಕೊಟ್ರು. ಪದಪ್ರದಾನ ನಡೆಸಿ ಮಾತನಾಡಿದ ಅವರು, ರೋಟರಿ ಸಂಸ್ಥೆಯು ಶಾಂತಿ, ಸೌಹಾರ್ದತೆ, ಸಹಬಾಳ್ವೆಯ ಪ್ರತೀಕವಾದ ಸಂಸ್ಥೆ. ಆಹಾರ, ಆರೋಗ್ಯ, ಶಿಕ್ಷಣದ ಬಗೆಗೂ ನಾವೆಲ್ಲ ಗಮನ ಹರಿಸಬೇಕು. ರೋಟರಿಯು ಸಮಾಜಮುಖಿ ಚಿಂತನೆಯನ್ನ ಮಾಡುವ ಸಂಸ್ಥೆಯಾಗಿದೆ ಎಂದರು. ಸೌಹಾರ್ದತೆ ಮತ್ತು ಸೋದರತ್ವ ಇರುತ್ತೆ, ಅಲ್ಲಿ ಶಾಂತಿ ನೆಲೆಸುತ್ತೆ. ರೋಟರಿ ಅದನ್ನ ಮಾಡ್ತಾರೆ. ಪೀಸ್ ಇಸ್ ಆಲ್ಸೋ ಅಬೌಟ್ ಕ್ಲೈಮೇಟ್ ಚೇಂಜ್. ಹವಾಮಾನದ ವೈಪರೀತ್ಯವನ್ನು ಉದ್ದೇಶಿಸುವಂಥದ್ದು ಕೂಡ ಶಾಂತಿಯ ಸಂಕೇತ. ಪೀಸ್ ಇಸ್ ಆಲ್ಸೋ ಅಬೌಟ್ ಹೆಲ್ತ್, ಹಂಗರ್ ಅಂಡ್ ಹ್ಯುಮ್ಯಾನಿಟಿ. ಆರೋಗ್ಯ, ಶಿಕ್ಷಣ ಮತ್ತು ಹಸಿವಿನ ವಿರುದ್ಧ ನಾವೇನು ಹೋರಾಟವನ್ನು ಮಾಡ್ತೇವೆ ಅದು ಕೂಡ ಒಂದು ಶಾಂತಿಯ ಪ್ರತೀಕ. ಗಡಿ ಪ್ರದೇಶದಲ್ಲಿ ಹೋಗಿ ಯುದ್ಧವನ್ನು ನಿಲ್ಲಿಸೋದು ಅಥವಾ ಯುದ್ಧವನ್ನು ತಡೆಗಟ್ಟುವ ವ್ಯವಸ್ಥೆಯನ್ನು ಕಂಡಾಗ ಮಾತ್ರ ಅಲ್ಲಿ ಶಾಂತಿ ಇರ್ತದೆ ಅಂತ ಅಲ್ಲ. ನಮ್ಮ ಡೊಮೆಸ್ಟಿಕ್ ಪೀಸ್, ನಮ್ಮ ಒಳಗಿನ ಆಂತರಿಕ ಶಾಂತಿಯನ್ನು ಕೂಡ ಕಾಪಾಡುವಂಥ ಮನಸ್ಥಿತಿಯನ್ನು ನಾವು ರೋಟರಿಯ ಹೊಂದಿರಬೇಕು. ನಾವು ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಬೇರೆ ಬೇರೆ ರೀತಿಯ ಐಡಿಯಾಲಜೀಸನ್ನು ವಿಚಾರಧಾರೆಗಳನ್ನು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸ್ಥಾಪಕಾಧ್ಯಕ್ಷ ವೈ ಸುಧೀರ್ ಕುಮಾರ್ ಅವರು ಮಾತನಾಡಿ, ಈ ರೋಟರಿ ಕ್ಲಬ್ ಸ್ಥಾಪನೆ ಮಾಡುವಲ್ಲಿ ಕೆಲವು ಮಹನೀಯರ ಸಹಕಾರವಿದೆ ಎಂದರು. ಹಾಗೂ ನೂತನ ಅಧ್ಯಕ್ಷರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ನನಗೆ ನಮ್ಮ ಇತಿಹಾಸದಲ್ಲಿ ಅರ್ಥ ಮಾಡದಂತ ಒಂದು ಕೆಲಸ ಮಾಡಿದ್ದಾರೆ ಈ ವರ್ಷ. ಇತಿಹಾಸದಲ್ಲಿ ಮಾಡದಂತ ಒಂದು ಕೆಲಸ, ಅದರೊಟ್ಟಿಗೆ ಅವರು ಇನ್ನೊಂದು ದೊಡ್ಡ ಕೆಲಸ ಮಾಡಿದ್ದಾರೆ ಈ ವರ್ಷ. ಅದು ಯಾರಿಗೂ ಗೊತ್ತಾಗಲಿಲ್ಲ. ರೋಟರಿಯ ನಮ್ಮ 50 ಮಂದಿ ಸದಸ್ಯರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಅವರ ಆಹ್ವಾನ ಮಾಡಿದಂಥ ಒಬ್ಬ ರೋಟರಿಯಲ್ಲಿ ಇದ್ದರೆ ಅದು ಸುನೀಲ್ ಕುಮಾರ್. ಎಲ್ಲರ ಮನೆಗೆ ಹೋಗಿ ಪರ್ಸನಲ್ ಅವರನ್ನು ಆಹ್ವಾನ ಮಾಡಿದಂಥ ಒಬ್ಬ ರೋಟರಿ ಇದ್ದರೆ ಅದು ನಮ್ಮ ಸುನೀಲ್ ಕುಮಾರ್. 25 ವರ್ಷದವರು ಸುನೀಲ್ ಕುಮಾರ್. ನಾವು ಬಹಳ ಸಂತೋಷ ಪಡ್ತೇವೆ. ಯಾಕಂದರೆ ಇದು ನಾಯಕತ್ವ. ಇವತ್ತೇ ಅವರ ನಾಯಕತ್ವವನ್ನು ನಾವು ಗುರುತಿಸಿದ್ದೇವೆ. ಆ ನಾಯಕತ್ವದಲ್ಲಿ ಈ ಒಂದು 25 ವರ್ಷ ನಾವು ಎಣಿಸಿದಂಥ ಒಳ್ಳೆಯ ರೀತಿಯಲ್ಲಿ ನಡೀಬೇಕಂತಂದರೆ ನಮ್ಮ ಅಭಿಲಾಷೆ. ಯಾಕಂದರೆ ಇವತ್ತು ನೋಡಿ, ಎಲ್ಲ ನಮ್ಮ ಸದಸ್ಯರನ್ನು ಇಲ್ಲಿ ಕರ್ಕೊಂಡು ಬಂದು ನಿಮಗೆಲ್ಲ ಹೂ ಕೊಟ್ಟು ಅದು ಕೊಟ್ಟು ಮೊಮೆಂಟನ್ನು ಕೊಟ್ಟಿದ್ದಾರೆ. 25 ವರ್ಷದ ಲಾಂಛನ ಇರುವಂಥ ಒಂದು ಗಿಫ್ಟನ್ನು ಕೊಟ್ಟಿದ್ದು, ಮೊಮೆಂಟನ್ನು ಕೊಟ್ಟಿದ್ದಾರೆ. 2025-26ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಸುನಿಲ್ ಕುಮಾರ್, ಪವನ್ ಸಾಲ್ಯನ್ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡರು. ನೂತನವಾಗಿ ಸೇರ್ಪಡೆಗೊಂಡ 25 ಸದಸ್ಯರುಗಳಿಗೆ ಪುಷ್ಪ ನೀಡುವ ಮೂಲಕ ಪಡುಬಿದ್ರಿ ರೋಟರಿ ಕ್ಲಬ್ಗೆ ಸ್ವಾಗತಿಸಲಾಯಿತು. ಕಾರ್ಯಕ್ರಮದಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಯಿತು. ರೋಟೇರಿಯನ್ ಎಂಜೆಡಿ ಪಿಡಿಜೆ ಅಭಿನಂದನೀಯ ಶೆಟ್ಟಿ, ಚಂದ್ರ ಪೂಜಾರಿ, ಅನಿಲ್ ಡಿಸಿಲ್ವಾ, ಮೆಲ್ವಿನ್ ಡಿಸೋಸಾ, ಹೇಮಲತಾ ಸುವರ್ಣ ಅವರನ್ನ ಸನ್ಮಾನಿಸಲಾಯಿತು. ದಿವಂಗತ ವೈ ಹಿರಿಯಣ್ಣ ದಂಪತಿಗಳ ಸ್ಮರಣಾರ್ಥ ಅವರ ಪುತ್ರರಿಂದ ನೀಡಲ್ಪಟ್ಟ ರೋಲಿಂಗ್ ಶೀಲ್ಡ್ ಅನ್ನು ಸತತ 100% ಫಲಿತಾಂಶ ಪಡೆದ ಪಡುಬಿದ್ರೆ ಸಾಗರ ವಿದ್ಯಾಮಂದಿರ ಶಾಲೆಗೆ ನೀಡಿ ಗೌರವಿಸಲಾಯಿತು. ದಿವಂಗತ ಮಾಧವಾಚಾರ್ಯ ದಂಪತಿಗಳ ಸ್ಮರಣಾರ್ಥ ಅವರ ಸಂಬಂಧಿಕರಿಂದ ಎಸ್ಎಸ್ಎಲ್ಸಿಯಲ್ಲಿ ಗರಿಷ್ಠ ಅಂಕ ಪಡೆದ ಸೈಂಟ್ ಫ್ರಾನ್ಸಿಸ್ ಶಾಲೆ ಮುದುರಂಗಡಿಯ ಸೌರಭ್ ಅವರಿಗೆ ವಿದ್ಯಾರ್ಥಿ ವೇತನ ಹಸ್ತಾಂತರಿಸಲಾಯಿತು. ಪತ್ರಕರ್ತ ಹಮೀದ್ ಪಡುಬಿದ್ರಿ ಸಂಪಾದಕತ್ವದಲ್ಲಿ ಮೂಡಿಬಂದ ಸದಸ್ಯರ ಮಾಹಿತಿ ಒಳಗೊಂಡ ಸ್ಪಂದನ ಮ್ಯಾಗಝೀನ್ ಅನ್ನು ರೋಟೇರಿಯನ್ ವಿಜಯ್ ಶೆಣೈಯವರು ಬಿಡುಗಡೆಗೊಳಿಸಿದರು. ಸ್ಥಾಪಕಾಧ್ಯಕ್ಷ ವೈ ಸುಧೀರ್ ಕುಮಾರ್, ರೋಟರಿಯ ಪ್ರಮುಖರಾದ ವಿಜಯ್ ಶೆಣೈ, ಅನಿಲ್ ಡಿಸಿಲ್ವಾ, ಮೆಲ್ವಿನ್ ಡಿಸೋಸಾ, ಪವನ್ ಸಾಲ್ಯನ್, ನಿಕಟಪೂರ್ವ ಕಾರ್ಯದರ್ಶಿ ಹೇಮಲತಾ ಸುವರ್ಣ ಉಪಸ್ಥಿತರಿದ್ದರು. ಶಿಕ್ಷಕ ಬಿಎಸ್ ಆಚಾರ್ಯ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.